ಮೋದಿ ಅವರ ಸ್ವಚ್ಛತಾ ಆಂದೋಲನಕ್ಕೆ ಇದು ಇಲ್ಲಿ ಸ್ವಚ್ಛತೆ ಮಾಡ್ಲಿಕ್ಕೆ ಪ್ರತಿ ವರ್ಷ ಮಾಡ್ತಿದ್ವಿ. ಈ ವರ್ಷವೂ ಮಾಡ್ಬೇಕನ್ನುವಾಗಲೇ ನಮ್ಮ ಆತ್ಮಶಕ್ತಿ ಅವರು ಬಂದು ಸರ್ ನಾವು ನಿಮ್ ಜೊತೆ ಕೈ ಜೋಡಿಸ್ತೇವೆ ಅಂತ ಕೇಳ್ಕೊಂಡ್ರು. ಆಯ್ತು ಬನ್ನಿ ಅಂತ ಹೇಳಿ ಅವ್ರ ಜೊತೆ ನಾವ್ ಇವತ್ತು ಮಾಡ್ತಿದ್ದೇವೆ. ಆದ್ರೆ ನಮ್ಮ ಸ್ವಚ್ಛತಾ ಆನಂದನ ಕಂಟಿನ್ಯೂ ಆಗುತ್ತೆ. ಅಲ್ಲೆಲ್ಲ ಮರದ ಗಿಡಗಳು ಬಂದಿದ್ದಾವೆ. ಮರವನ್ನು ಗಿಡ ಬಂದು ಸಹ ಅದನ್ನ ಕಡಿಯುವ ಮೊದಲು ಅದಕ್ಕೆ ಮಾಧವಣ್ಣ ನಮ್ಮನ್ನ ಹಿಂದೂ ಸಂಪ್ರದಾಯದ ಪ್ರಕಾರ ಮರ ಕಡಿಯುವ ಮೊದಲು ಅದಕ್ಕೆ ಹೂವು ಮತ್ತೆ ನೀರನ್ನು ಕೊಡ್ಬೇಕು. ಯಾಕಂದ್ರೆ ಅದೆಲ್ಲ ಆಲದ ಮರ ಮತ್ತು ಅಶ್ವತ್ಥ ಮರಗಳಿದಾವೆ. ಅದು ಹಾಗೆ ಬಿಟ್ಟರೆ ಅದು ನಮ್ಮ ಕಟ್ಟೆ ಒಡೆದು ಹೋಗ್ತದೆ. ಹಾಗೆ ಅದನ್ನು ತೆಗೆಯುವ ಮೊದಲು ನೀರು ಮತ್ತು ಹೂವನ್ನ ಕೊಟ್ಟು ಅದನ್ನು ಸ್ವಚ್ಛತಾ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಈ ಭಾಗದ ಎಲ್ಲ ನಾಯಕರುಗಳು ಬಂದಿದ್ದಾರೆ. ಇದನ್ನ ಮಾಡ್ತೇವೆ. ಇವತ್ತು ವಿಶ್ವ ಪರಿಸರ ದಿನ. ದೇವರಂದ್ರೆ ಗಾಳಿ ನೀರು ಬಿಟ್ರೆ ಎಲ್ಲಾ ದೇವಸ್ಥಾನಗಳಲ್ಲಿ ನಾವು ಕೊಡೋದು ತೀರ್ಥ. ಆ ತೀರ್ಥ ಇಂಥ ಕೆರೆಗಳಿಂದ ಬರುವುದು. ಹಾಗಾಗಿ ಒಂದು ಒಳ್ಳೆ ಕೆಲಸ. ಪರಿಸರ ದಿನಾಚರಣೆ ನಾವು ಯಾವ್ದೋ ರಜಾ ದಿನ ಮಾಡ್ಬೇಕಂತ ಎಣಿಸ್ಕೊಂಡಿದ್ವಿ. ಆದ್ರೆ ಚಿತ್ತಣ್ಣ ಹೇಳಿದ್ರು ಸರ್ ನಾವು ನಾಳೆ ಮಾಡ್ತಿದ್ದೇವೆ, ನೀವು ನಮ್ ಜೊತೆಗೆ ಸೇರ್ಸ್ಕೊಂಡ್ರೆ ಒಳ್ಳೇದಿತ್ತು ಅಂತ. ಒಳ್ಳೆ ಕಾರ್ಯಕ್ರಮ. ಈಗ ಸುತ್ತಲೂ ಮಾಧವಣ್ಣ ನೇತೃತ್ವದಲ್ಲಿ ಸಾಕಷ್ಟು ಹಣ್ಣು ಹಂಪಲು ಗಿಡ ಹಾಕಿದ್ದೇವೆ. ಇನ್ನೂ ಒಂದು 100 ಗಿಡ ಬೇಕು. ಸುಮಾರು 1.5 ಲಕ್ಷ ಖರ್ಚಾಗುತ್ತೆ. ಅದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಈ ಪಕ್ಕದಲ್ಲಿ ಕಂಪೌಂಡ್ ವಾಲ್ ಬಿದ್ದಿದೆ. ಅದಕ್ಕೆ ಒಂದು CSR ಫಂಡ್ ಅನ್ನ ತಂದು ಮಾಡುವ ಬಗ್ಗೆ ನಾವು ಚಿಂತನೆ ಮಾಡ್ತಿದ್ದೇವೆ. ಈ ಭಾಗದ ಯುವಕರಿದ್ದಾರೆ, ಸಾಕಷ್ಟು ಜನ ಯುವಕರಿದ್ದಾರೆ. ಇವರೆಲ್ಲ ಇದನ್ನ ರಖವಾಲಿ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೊಂದು ರಿಜಿಸ್ಟರ್ ಮಾಡಿ ಈ ಕಮಿಟಿಯಲ್ಲಿ ಇರುವವರಿಗೆ ಸುಮಾರು ಒಂದು 30 ಕ್ಲಬ್ಬಿನವರಿದ್ದಾರೆ. ಅವ್ರನ್ನೆಲ್ಲ ಒಂದು ರಿಜಿಸ್ಟರ್ ಮಾಡಿ ಇಲ್ಲಿ ನಾವು ಇದನ್ನು ಒಂದು ರಖವಾಲಿ ಮಾಡುದು. ಯಾಕಂದ್ರೆ ನಮ್ಗೆ ಇದರಲ್ಲಿ ಡಿಸಿಷನ್ ಮೇಕಿಂಗ್ ಅಂತಲ್ಲ, ನಾವು ರಖವಾಲಿ ಮಾಡುದು, ರಕ್ಷಣೆ ಮಾಡುದು ಮತ್ತೆ ಅಭಿವೃದ್ಧಿ ಮಾಡುವ ಬಗ್ಗೆ ಸರ್ಕಾರಕ್ಕೆ ಮನವಿ ಕೊಡುವ ಕೆಲಸ ಮಾಡಬಹುದು. ಮತ್ತೆ ಇನ್ನು ಏನು ಕೆಲಸ ಮಾಡುದಿದ್ರು ನಾವು ಮೂಡಕ್ಕೆ ಮತ್ತೆ ಮಾನಪಕ್ಕೆ ಹೇಳ್ಬೇಕಾಗತ್ತೆ. ಆ ಕೆಲಸವನ್ನ ನಾವೊಂದು ಏಣಿ ಅಷ್ಟೇ. ಅದು ಇಲ್ಲಿ ನಮ್ಮ ಸಮಿತಿ ಏನಿದೆ ನಾವೊಂದು ಏಣಿ. ನಾವು ಅವರಿಗೆ ಒಂದು ವಿಚಾರಗಳನ್ನು ಮುಟ್ಟಿಸುವ ಕೆಲಸ ಮಾಡ್ಬೇಕಾಗತ್ತೆ. ಸಾಕಷ್ಟು ಜನ ಕೆಲಸ ಮಾಡಿದಿರಿ. ಇದ್ರ ಹಿಂದೆ ದುಡಿದ ಜನಪ್ರತಿನಿಧಿಗಳು, ಮೆಂಡನ್ ಅವರು ಇಲ್ಲಿಯ ಕಾರ್ಪೊರೇಟರ್ ಆಗಿದ್ರು, ಮೆಂಡನ್ ಅವರಿದ್ರು, ಪ್ರಕಾಶ್ ಇದ್ರು, ಮತ್ತೆ ನಮ್ಮ ರೂಪಶ್ರೀ ಇದ್ರು, ಅದಕ್ಕಿಂತ ಮೊದಲು ಇವರಿದ್ರು, ಮೋಹನ್ ಪೂಜಾರಿ ಇದ್ರು. ಹಾಗೆ ಸಾಕಷ್ಟು ಜನರ ಹತ್ರ ನಾವೆಲ್ಲ ಅವಾಗಿಂದ ಹೋರಾಟ ಮಾಡಿದ್ವಿ. ಬಟ್ ಅನಿಲ್ ಕೆಂಬಾರ್ ನಮ್ಗೆ ಇಲ್ಲಿ ಸಾಕಷ್ಟು ಹೋರಾಟ ಮಾಡ್ಲಿಕ್ಕೆ ಹುಡುಗರನ್ನ ಒಂದು 50-100 ಜನ ಹುಡುಗರನ್ನ ಕರ್ಕೊಂಡು ಬಂದು ಕೆರೆಯನ್ನ ಕ್ಲೀನ್ ಮಾಡೋಕೆ ಅನಿಲ್ ಕೆಂಬಾರ್ ಅವರು ಸಹಕಾರ ಕೊಡ್ತಾ ಇದ್ರು. ಈಗ ನಮ್ಮ ಸಂತೋಷ್ ಶೆಟ್ಟಿ, ಆಚಾರ್ ಇವರೆಲ್ಲ ಇದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲರಿಗೂ ಅವ್ರವ್ರ ವೃತ್ತಿ ಇದೆ. ಸುಮಾರು 16 ವರ್ಷ ಒಂದು ಸಂಸ್ಥೆ ಹಿಂದೆ ಬೀಳೋದು ಸುಲಭ ಅಲ್ಲ, ತುಂಬಾ ಕಷ್ಟ ಇದೆ. 16 ವರ್ಷ ಎಡಬಿಡುದು. ಯಾಕೆ ಮೀಟಿಂಗ್ ಅಂತ ಹೇಳ್ಬೋದು. 16 ವರ್ಷ ಹೋದ್ರೆ ಹಿಂದೆ ಬೀಳೋದು ಕಷ್ಟ. 16 ವರ್ಷ ಆಯ್ತು. ಇನ್ನು ನೀವೆಲ್ಲ ಇದರ ಲೀಡರ್ಶಿಪ್ ವಹಿಸ್ಕೊಳ್ಬೇಕು. ನಾವು ಇಷ್ಟು ಮಾಡಿದ್ದೇವೆ, ನೀವೆಲ್ಲ ಲೀಡರ್ಶಿಪ್ ವಹಿಸ್ಕೊಳ್ಳಿಕ್ಕೆ ಮುಂದೆ ಬರ್ಬೇಕು ಅಂತ ಹೇಳಿ ಇವತ್ತು ಚಿತ್ತಣ್ಣ ಅವರ ಸಂಸ್ಥೆ ಎಡಬಿಡದೆ ಸೇವೆ ಮಾಡುವ ಒಂದು ಸಂಸ್ಥೆ. ಈಗ ನಾಗರಿಕರು ಬಂದು ಚಿತ್ತಣ್ಣ ಹತ್ರ ಒಂದು ಅಪೀಲ್ ಮಾಡಿದ್ದಾರೆ. ಚಿತ್ತಣ್ಣ ಸಹ ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಚಿತ್ತಣ್ಣ ಯಾವತ್ತು ಸಮಾಜಮುಖಿ ಚಿಂತಕ ಅವರು ಈ ಕೆಲಸ ಮಾಡಲಿಕ್ಕೆ ಮುನ್ನಡಿ ಇಟ್ಟಿದ್ದಾರೆ. ಪರಿಸರದಿಂದ ಪ್ರಕೃತಿಯಿಂದ ಮಾತ್ರ ಬದುಕು ಸಾಧ್ಯ. ಕೋವಿಡ್ ಬಂದಾಗ ನಮ್ಗೆ ಗೊತ್ತಾಗಿದೆ, ದೇವಸ್ಥಾನ ಮುಚ್ಚಿತ್ತು, ಚರ್ಚ್ ಮುಚ್ಚಿತ್ತು, ಮಸೀದಿ ಮುಚ್ಚಿತ್ತು. ತೆರೆದಿದ್ದು ಕೆರೆ, ಹಳ್ಳ, ಕೊಳ್ಳ, ಕೃಷಿ ಭೂಮಿ ಮಾತ್ರ. ಹಾಗಾಗಿ ಕೃಷಿ ಬದುಕು, ನೀರಾವರಿ ಬದುಕು ನಮ್ದು. ನಾವು ಅದನ್ನ ಬೆಳೆಸ್ಕೊಂಡು ಹೋಗೋಣ. ಹೋರಾಟದಲ್ಲಿ ನೀವೆಲ್ಲ ಇಷ್ಟರವರೆಗೆ ನನ್ನ ಜೊತೆ ಕೈ ಜೋಡಿಸಿದ ನಿಮ್ಗೆಲ್ರಿಗೂ ನಾನು ಆಭಾರಿಯಾಗಿದ್ದೇನೆ. ವಂದನೆಗಳು. ಆತ್ಮಶಕ್ತಿ ಸಹಕಾರಿ ಸಂಘ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳು ಮಾಡ್ತಾ ಬರ್ತಾ ಇದೆ. ಕಳೆದ 14 ವರ್ಷದ ಹಿಂದೆ ಪ್ರಾರಂಭವಾದಂತಹ ಸಂಘ ಈ ಪಡೀಲ್ ಪರಿಸರಕ್ಕೆ ಯಾವುದೋ ಒಂದು ಋಣಾನುಬಂಧ ಅಂತ ಹೇಳ್ಬೋದು. ಕಳೆದ 2022ರಲ್ಲಿ ನಾವು ಇಲ್ಲಿ ನಮ್ಮ ಸ್ವಂತ ಕಟ್ಟಡ ಓಪನ್ ಆಯಿತು. ತದನಂತರದಲ್ಲಿ ಇಲ್ಲಿ ನಮಗೆ ಕಾಣ್ತಾ ಇದ್ದದ್ದು ಈ ಪರಿಸರದ ಒಂದು ಪವಿತ್ರವಾದ ಕೆರೆ. ಯಾಕಂತ ಹೇಳಿದ್ರೆ ಪವಿತ್ರ ಕೆರೆ ಅಂತ ಹೇಳ್ಬೇಕಂತ ಹೇಳಿದ್ರೆ ಪರಿಸರದ ಎಲ್ಲಾ ಒಂದು ಗಣೇಶೋತ್ಸವ, ಬೇರೆ ಬೇರೆ ಉತ್ಸವದ ಸಂದರ್ಭದಲ್ಲಿ ಗಣೇಶನ ಬಂದು ಇಲ್ಲಿ ವಿಸರ್ಜನೆ ಆಗುವಂತಹ ಒಂದು ಕೆರೆ. ಈ ಕೆರೆಯ ಬಗ್ಗೆ ಹೇಳೋದಾದ್ರೆ ಕೆರೆ ಇತಿಹಾಸದ ಬಗ್ಗೆ ಕೂಡ ನಾವು ಚಿಂತನೆ ಮಾಡಿದ್ದೆವು. ನಾನು ಯಾಕೆ ಹೇಳ್ತೇನೆ ಹೇಳಿದ್ರೆ, ನೀವು ಪರಿಸರ ಪ್ರೇಮಿಗಳಾಗಿ ಆದ್ರೂ ಕೂಡ ಕೆಲವರು ದೈವಿಕವಾಗಿ ಕೂಡ ಇದಕ್ಕೆ ಪುರಾಣದ ಒಂದು ಕಥೆ ಇದೆ. ನೀವು ಅದನ್ನು ಚಿಂತನೆ ಮಾಡಿದ್ರೆ ಅದರ ಚಿಂತನೆ ಬರ್ಬೋದು. ನಾನು ಇದರ ಬಗ್ಗೆ ಚಿಂತನೆ ಯಾಕೆ ಮಾಡ್ಬೇಕಾಯ್ತು ಅಂತ ಕೇಳಿದ್ರೆ, ಈ ಪರಿಸರದಲ್ಲಿ ನನಗೆ ಈ ಕೆರೆಯನ್ನು ಮೂಡದವರು ಅಭಿವೃದ್ಧಿ ಮಾಡುವಾಗ ಈ ಕೆರೆಯನ್ನು ನಮ್ಗೆ ಒಂದು ಸೆಕ್ಯೂರಿಟಿ ಇಟ್ಟು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಎಲ್ಲ ಪರಿಸರದವರು ಎಲ್ಲರೂ ಹೇಳಿದ್ರು ಇಲ್ಲಿ ತುಂಬಾ ಸಮಸ್ಯೆಗಳಿದೆ. ಎಲ್ಲ ಗಾಡಿಗಳಲ್ಲಿ ಹೊರಗೆ ರಾತ್ರಿ ಹೊತ್ತಲ್ಲಿ ಬಂದು ಇಲ್ಲಿ ಅನೈತಿಕ ಚಟುವಟಿಕೆಗಳು ತೊಡಗಿಸ್ತಾರೆ ಅಂತ ಹೇಳುವಾಗ ತುಂಬಾ ಖೇದಕರವಾದ ವಿಷಯ. ಈ ಸಂದರ್ಭ ನಮಗೂ ಕೂಡ ಹೇಳಿದ್ರು ಇಲಾಖೆಯವರು, ಇಲ್ಲಿ ಒಂದು ಸೆಕ್ಯೂರಿಟಿ ನಿಮ್ಮ ಸಂಸ್ಥೆ ಪರವಾಗಿ ಹಾಕ್ಬೇಕು ಅಂತ. ಆದ್ರೆ ನಾವು ಚಿಂತನೆ ಮಾಡುವಾಗ ನಾವು ಅದನ್ನು ಮಾಡುವಾಗ ಇಲ್ಲ, ಜನರು. ಯಾಕಂದ್ರೆ ಈಗಾಗಲೇ ಇಲ್ಲಿ ಒಂದು 16 ವರ್ಷದಿಂದ ಪರಿಸರದ ಒಂದು ಹಿತರಕ್ಷಣಾ ಸಮಿತಿ ಇದೆ. ಈ ಸಮಿತಿಯವರ ಒಂದು ಮುತುವರ್ಜಿಯಲ್ಲಿ ಅದು ಏನಾದ್ರೂ ಅಂತ ಮುಂದಿನ ಅದಕ್ಕೆ ಅಗತ್ಯ ಬೀಳುವಂತ ಏನೇ ಕಾರ್ಯಕ್ರಮಗಳಿದ್ದು ಕೂಡ ಆತ್ಮಶಕ್ತಿ ಸದಾ ನಿಮ್ಮೊಂದಿಗೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಇಲ್ಲಿಯ ಒಂದು ಪರಿಸರ
ಇಂಜಿನಿಯರ್ ಆದಂತ ಶ್ರೀಯುತ ಮನೋಹರ್ ಅವರು ಬಂದಿದ್ದಾರೆ, ದಯಾನಂದ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಇಲ್ಲಿನ ಆರೋಗ್ಯಾಧಿಕಾರಿಯಾದ ಸಾಜಿದ್ ಅವರು ಬಂದಿದ್ದಾರೆ. ಇಲಾಖೆಯಿಂದ ಕೂಡ ನಮಗೆ ನಿರಂತರವಾಗಿ ಕ್ರಮ ಇದೆ. ನಿನ್ನೆ ನಾನು ಜಿಲ್ಲಾಧಿಕಾರಿ ಅವರ ಮಾತನಾಡಿದಾಗ ಅವರೇ ಬಾಯಲ್ಲಿ ಬಂತು ಈ ಒಂದು ಕೆರೆಯನ್ನು ಅಭಿವೃದ್ಧಿ ಅವರು ಕೂಡ ಇಲ್ಲಿಂದ ತುಂಬಾ ಜನ ಅಲ್ಲಿ ಬಂದಾಗ ಹೇಳ್ತಾ ಇದ್ದಾರಂತೆ. ಹಾಗಾಗಿ ಅವರು ಕೂಡ ಇದರ ಬಗ್ಗೆ ಮುತುವರ್ಜಿ ವಹಿಸಿ ಮುಂದಿನ ದಿನಗಳಲ್ಲಿ ಇಲ್ಲಿ ಬೇರೆ ಬೇರೆ ಸಂಸ್ಥೆಯಿಂದ CSR ಫಂಡ್ ಅನ್ನು ಕೂಡ ತೆಗೆಸಿಕೊಡ್ತೇವೆ. ಇದನ್ನು ನಾವು ಸ್ಮಾರ್ಟ್ ಸಿಟಿಯಿಂದ ಮಾಡುವಂತ ಯೋಜನೆ, ಅದನ್ನು ನಾವು ಮಾಡಿಕೊಡ್ತೇವೆ. ಉತ್ತಮ ರೀತಿಯಲ್ಲಿ ನಿರ್ವಹಿಸುವಂತ ಮುಂದೆ ನಿನ್ನೆ DC ಅವರಿಂದ ಕೂಡ ಒಂದು ಉತ್ತಮವಾದ ಸ್ಪಂದನೆ ಸಿಕ್ಕಿದೆ. ಹೀಗಾಗಿ ನಾವು ಹತ್ತಿರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಇರುವುದರಿಂದ ಜಿಲ್ಲಾಧಿಕಾರಿ ಕಚೇರಿ ಅವರಿಗೆ ಕೂಡ ಹೆಮ್ಮೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಪರಿಸರ ಅವರ ಪರಿಸರದಲ್ಲಿರುವಂತ ಕೆರೆ ಶುದ್ಧವಾಗಿದ್ರೆ ಅವರಿಗೆ ಕೂಡ ಹೆಸರು. ಯಾಕಂದ್ರೆ ಆಗಾಗ ಅಲ್ಲಿ ಕಂಪ್ಲೇಂಟ್ ಬರ್ತಾ ಇದ್ರೆ ಅವರಿಗೆ ಕೂಡ ತೊಂದರೆ. ಹಾಗಾಗಿ ಅವರು ಕೂಡ ಇಲಾಖೆಯವರು ಕೂಡ ನಮ್ಮೊಂದಿಗೆ ಸ್ಪಂದನೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಹಾಗೆ ಯಾವುದೇ ರೀತಿಯಲ್ಲಿ ಇಲ್ಲಿ ಬರುವಂತ ಈಗಾಗಲೇ ನಾನು ಹೇಳಿದೆ ಸಮಸ್ಯೆ ಏನಂತ ಹೇಳಿದ್ರೆ ನಾವು ಒಮ್ಮೆ ಸೇರ್ತೇವೆ, ಆಮೇಲೆ ಯಾರು ಇರೋದಿಲ್ಲ. ನಮ್ದು ಕೂಡ ಅಷ್ಟೇ. ನಾವು ಪರಿಸರ ದಿನಾಚರಣೆ ಆಚರಣೆ ಪ್ರತಿ ವರ್ಷ ಒಂದೊಂದು ಗಿಡವನ್ನು ನಾವು ನಮ್ಮ ಕಾಂಪೌಂಡ್ ಅಲ್ಲಿ ನೆಡ್ತಾ ಇದ್ದೇವೆ. ಈಗಾಗಲೇ ದೊಡ್ಡದಾಗಿ ಬೆಳೆದಿದೆ ಕೆಲವೊಂದು ಗಿಡಗಳು. ನಾನು ಯಾಕೆ ಹೇಳ್ತೇನೆ ಹೇಳಿದ್ರೆ ಅದೇ ರೀತಿ ಡಿವೈಡರ್ ಅಲ್ಲಿ ಕೂಡ ನಾವು ಗಿಡ ನೆಡುವಂತ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡಿದಾಗ ಅದಕ್ಕೆ ಇಲಾಖೆಯಿಂದ ಹೆದ್ದಾರಿ ಇಲಾಖೆಯಿಂದ ಅನುಮತಿ ಸಿಗಲಿಲ್ಲ. ಹಾಗಾಗಿ ನಾವು ಅದನ್ನು ಕೈ ಬಿಟ್ಟು ಈಗಾಗಿ ನೋಡಿದ್ರೆ ಅದನ್ನೆಲ್ಲ ತೆಗೆದು ಸಿಮೆಂಟ್ ಹಾಕಿದ್ದಾರೆ. ನಾವು ಗಿಡ ನೆಟ್ಟಿದ್ದೇವೆ, ಆ ಗಿಡಗಳು ಸರಿಯಾಗಿ ಬದುಕಲಿಕ್ಕೆ ಅವರಿಂದ ಸ್ಪಂದನೆ ಇಲ್ಲ. ಯಾಕಂತ ಹೇಳಿದ್ರೆ ಅವರು ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಮಾತ್ರ ನಾವು ಪೈಪ್ ಲೈನ್ ಮಾಡಿ ಅದನ್ನು ನಿರಂತರ ನೀರು ಹೋಗುವ ವ್ಯವಸ್ಥೆ ಮಾಡಬಹುದು. ಅದು ಅವರು ಕೊಡ್ಲಿಲ್ಲ. ಇಲ್ಲದೆ ಅದು ಕೂಡ ಒಳ್ಳೆ ಒಂದು ಇಲ್ಲಿ ಪಡೀಲ್ ಸರ್ಕಲ್ ಇಂದ ಮುಂದಕ್ಕೆ ಬ್ರಿಡ್ಜ್ ತನಕ ನಾವು ಕೇಳಿದ್ದೇವೆ. ಅಲ್ಲಿ ಕೊಟ್ರೆ ಅಲ್ಲಿ ಉತ್ತಮವಾದ ಗಿಡಗಳನ್ನಿಟ್ಟು ಪರಿಸರ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದೇವೆ. ಆದ್ರೆ ಇಲಾಖೆ ಸ್ಪಂದನೆ ನೀಡಿದ್ರೆ ಮಾತ್ರ ಕಾರ್ಯ ಸಾಧ್ಯ. ಯಾಕಂದ್ರೆ ಈಗಾಗಲೇ ನನಗೆ ಒಂದು ಹೆಮ್ಮೆ ಆಗ್ತಾ ಇದೆ. ಇನ್ನು ಜಿಲ್ಲಾಧಿಕಾರಿಗೆ ಹೇಳಿದಾಗ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಹೇಳಿ ಅಲ್ಲಿನ ಅಧಿಕಾರಿಗಳನ್ನು ಕಳಿಸಿಕೊಟ್ಟಿದ್ದಾರೆ. ಅದೊಂದು ಉತ್ತಮವಾದ ಸ್ಪಂದನೆ ಅಂತ ಹೇಳ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೊಂದು ಉತ್ತಮ ಪರಿಸರ. ಯಾಕಂದ್ರೆ ನಾನು ದಿನ ನೋಡ್ತಾ ಇದ್ದೇನೆ ಗುಜ್ಜರ ಕೆರೆಯಲ್ಲಿ ಈಗ ದಿನ ನಾನು ಕೇಳಿದ ಮಟ್ಟಿಗೆ ದಿನ ಒಂದು 5,000 ಮಿಕ್ಕಿ ಜನರು ವಾಕಿಂಗ್ ಮಾಡ್ತಾ ಇದ್ದಾರೆ. ಇದೊಂದು ಹೆಮ್ಮೆ ವಿಚಾರ. ಇಲ್ಲಿ ಕೂಡ ಅದೇ ರೀತಿ ಆಗುವಂತ ಪರಿಸರ, ಒಂದು ಉತ್ತಮ ಪರಿಸರ ಮಾಡುವಂತ ಕೆಲಸ ಎಲ್ಲರೂ ಕೈ ಜೋಡಿಸಿದಾಗ. ಯಾಕಂದ್ರೆ ಇಲ್ಲಿ ನಾನು ಒಂದು ತಂಡ ಹೇಳುದಿಲ್ಲ, ಬಡಿ ತಂಡದಲ್ಲಿ ರೈಲ್ವೆ ಸ್ಟೇಷನ್ ಹಲವಾರು ಸುಮಾರು 32 ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸ್ತದೆ. ಆ 32 ಸಂಘ ಸಂಸ್ಥೆಗಳು ಕೂಡ ನಾವು ತಿಂಗಳಲ್ಲಿ ಒಂದು ಆದಿತ್ಯವಾರ ನಿರಂತರವಾಗಿ ಒಂದು ಮಾಡುವಂತ ಕೆಲಸ ಮಾಡುವ. ಮಳೆ ಇರಲಿ ಅಥವಾ ಸೆಕೆ ಇರಲಿ, ಬೆಳಿಗ್ಗೆ ಒಂದು 7 ಗಂಟೆಗೆ ಬಂದು ಸೇರಿ ಎಲ್ಲರೂ ಒಂದು 8-9 ಗಂಟೆಗೆ ಇಲ್ಲಿಂದ ಹೋಗುವಂತದ್ದು. ಆ ರೀತಿ ಒಂದು ಸೇರಿದ್ರೆ ಇಲ್ಲಿ ಏನ್ ಆಗ್ತಾ ಇದೆ, ಏನ್ ಮಾಡಬಹುದು ಅನ್ನುವಂತ ಚರ್ಚೆ ಕೂಡ ಆಗ್ಬೋದು. ಹಾಗಾಗಿ ಈ ಪರಿಸರ ಸ್ವಚ್ಛ ಮಾಡುವ ಕೆಲಸ ನಾವು ಆತ್ಮಶಕ್ತಿ ಸದಾ ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳ್ತಾ ಇಂದಿನ ಈ ಪರಿಸರ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ಉತ್ತಮ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಿದ್ದೀರಾ. ಎಲ್ಲಾ ಸಂಸ್ಥೆ ನಾನು ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ, ಎಲ್ಲರ ಸಹಕಾರದಿಂದ ಮಾತ್ರ ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ. ಸಹಕಾರ ಸಿದ್ಧಾಂತವೇ ಅದು. ಅದನ್ನು ಎಲ್ಲರೂ ಕೈ ಜೋಡಿಸುವಂತ ಹೇಳ್ತಾ ಎಲ್ಲರಿಗೂ ಶುಭ ಕೋರಿ. ನಿಮ್ಗೆ ಮುಂದಕ್ಕೆ ಆಗುವಂತ ಯಾವುದೇ ಯೋಜನೆಗಳಿದ್ದು ಕೂಡ ನಿರಂತರವಾಗಿ ಯಾವುದೇ ಮೀಟಿಂಗ್ ಏನಾದ್ರು ಮಾಡುವಾಗ ಕೂಡ ನಮ್ಮ ಸಂಘದ ಒಂದು ಹಾಲ್ ಇದೆ, ಅದನ್ನು ಕೂಡ ಉಚಿತವಾಗಿ ಕೊಡ್ಲಿಕ್ಕಿದ್ದೇವೆ. ಹತ್ತು ವರ್ಷದ ಹಿಂದೆ 15 ವರ್ಷದ ಹಿಂದೆ ಅದರ ಕಾರವಾರದವರು ಫೋನ್ ಮಾಡಿ ನಾವು ಬರ್ತೇವೆ ಸರ್ ಇನ್ನೊಮ್ಮೆ ಅಂತ. ಆ ಗಾಳ ಹಾಕಿ ಮೀನು ಹಿಡಿದಂತೆ ದೊಡ್ಡ ಚಾಲನೆ ಎಲ್ಲಾ ಜನಪ್ರತಿನಿಧಿಗಳನ್ನ ಇಲ್ಲಿ ಎಳ್ಕೊಂಡು ಬಂದಿದ್ದು. ಅದಕ್ಕೆ ನಿಮ್ಮಂತ ಇಲ್ಲಿಯ ಕಾರ್ಯಕರ್ತರು ತುಂಬಾ ಹೆನ್ರಿಯು ಗಾಳ ಹಾಕಿದ್ದಾರೆ ಅಲ್ವಾ, ಅವರೆಲ್ಲ ಕೆಲಸ ಮಾಡಿದ್ರು. ಹಾಗಾಗಿ ಇದು ಒಂದು ದಿನದ ಹೋರಾಟ ಅಲ್ಲ, ಸುಮಾರು 16-20 ವರ್ಷ ನಿಮ್ಮೆಲ್ಲರ ಹೋರಾಟ. ನಿಮ್ಗೆಲ್ಲ ಕಷ್ಟ ಆಗಿದೆ. ಬಟ್ ಇವತ್ತರ ಮುಂದೆ ಯಾಕಂದ್ರೆ ಚಿತ್ತಣ್ಣ ಫಂಡ್ ಮೊಬಿಲೈಸ್ ಮಾಡೋದ್ರಲ್ಲಿ, ಆರ್ಥಿಕ ಸಹಕಾರ ಕೊಡೋದ್ರಲ್ಲಿ ನಮ್ಗೆ